ಚಿತ್ರಾಪುರ, ಮಂಜು ಯಶ್ ರಾಮಾಂಜನೇಯ ಆಚಾರ್ಪಡವು. ನಾಲ್ಕು ಮತ್ತೆ 6-4. Red 6, blue 4. ಮತ್ತೆ 2 ಅಂಕ ರೆಡ್ಡಿಗೆ. ಮುಂದಕ್ಕಿಲ್ಲ. ಸೆಂಟರ್. Red 10, blue 4. ಬಾಲ್ ಮಾಡೋ ಮುಖಾಂತರ ಕೆಂಪು ಟಿಕೆಟ್ ಇರ್ತಕ್ಕಂಥ ಪೈಲ್ವಾನರು ಜಯಶೀಲ ಇದ್ದಾರೆ. ಪ್ರವೀಣ್ ಡಿಪಿ ಚಿತ್ರಾಪುರ. ಪವನ್ ಶಿವಾಜಿ ಸರ್ಕಸ್. Next spot, Nitin Shivaji Physical Red, Safran Badriya Health League Blue, Akash Shivaji Physical Red, Amit SVB Bengre Blue. ಇಷ್ಟು ಜನ ರೆಡಿ ಆಗಿರ್ಬೇಕು 46 kg ವಿಭಾಗದಲ್ಲಿ. ಅದಾದ ನಂತರ 30 kg ವಿಭಾಗದಲ್ಲಿ ಮತ್ತೊಂದು ಸುತ್ತಿನ ಕುಸ್ತಿನ ಆಡಿಸ್ಲಾಗ್ತದೆ. ಮಾಸ್ಟರ್ ಸುಲ್ತಾನ್ ವಿಭಾಗದ ಕುಸ್ತಿ ಎಲ್ಲ ಕುಸ್ತಿಪಟುಗಳು ಗೆದ್ದಂಥವ್ರು ರೆಡಿ ಇರಬೇಕು. ಅದರಲ್ಲಿ ಕ್ರಿಶ್ ಆಂಜನೇಯ ಶೇಷತ್ಲು ರೆಡ್, ಅದೇ ರೀತಿ ಹರ್ಷಿತ್ ರಾಮಾಂಜನೇಯ ಅಡ್ಡರ್ಪಡೋ ರೆಡಿ ಇರ್ಬೇಕು ನೀವು ಬ್ಲೂ ಕಾಸ್ಟ್ಯೂಮ್ನಲ್ಲಿ. ಅದಾದಮೇಲೆ ಮೊಹಮ್ಮದ್ ಆಶಿಕ್ ಬದ್ರಿಯಾ ಸ್ಪೋರ್ಟ್ಸ್ ರೆಡ್ ಹಾಗೂ ಸಾಹಿಲ್ ಬದ್ರಿಯಾ ಹೆಲ್ತ್ ಲೀಗ್ ಬ್ಲೂ ಇಷ್ಟು ರೆಡಿ ಇರ್ಬೇಕಲ್ಲಿ. ಸಹಲ್ ಅದೇ ರೀತಿ ತಸ್ವೀರ್ ಆಂಜನೇಯ ಕ್ರಿಕೆಟರ್ಸ್ ರೆಡ್, ಕರಣ್
ಟಿಪಿ ಚಿತ್ರಾಪುರ ಬ್ಲೂ ಹಾಗೂ ತಸ್ವೀರ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್ ಹಾಗೂ 22 ಸುಜಲ್ ಆಂಜನೇಯ ಶಿಶಿತ್ಲು ಬ್ಲೂ ಇಷ್ಟು ಜನ ರೆಡಿ ಇರ್ಬೇಕು. ನಿತಿನ್ ಶಿವಾಜಿ ಫಿಸಿಕಲ್ ಎಲ್ಲಿದ್ದೀರಿ? 46 kg ಭಾಗದ ಕುಸ್ತಿಪಟುಗಳು ರೆಡಿ ಇರ್ಬೇಕಲ್ಲಿ. 50, 57, 61, 65 kg. ಟೈಮ್ ಅಪ್ 30 ಆದ ನಂತರ 50 kg. ಆಕಾಶ್ ಶಿವಾಜಿ ಫಿಸಿಕಲ್ ಎಲ್ಲಿದ್ರಿ? ಆಕಾಶ್ ಶಿವಾಜಿ ಫಿಸಿಕಲ್ 46 kg ರೆಡ್. ಅಜಿತ್ ವಿಬಿ ಬೆಂಗ್ರೆ ಸ್ನೇಹಿತರೆ ಎಲ್ಲಿದ್ರಿ? ಮತ್ತೆ 2 ಅಂಕ. ಎಂಟು 0 ಸ್ಕೋರ್. ಟೆಕ್ನಿಕಲ್ ಸುಪೀರಿಯಾರಿಟಿ ಆಧಾರದಲ್ಲಿ ಕೆಂಪು ಪಟ್ಟಿ ಕಟ್ಟಿರ್ತಕ್ಕಂಥ ನಿತಿನ್ ಅವರು ಜಯವನ್ನು ಸಾಧಿಸಿದ್ದಾರೆ. ಅವರು ಮುಂದಿನ ಕುಸ್ತಿ ಆಕಾಶ್ ಶಿವಾಜಿ ಫಿಸಿಕಲ್, ಅಜಿತ್ ಬಿಬಿ ಬೆಂಗ್ರೆ. ಬರೀ ಒಳಗಡೆ ಆಂಜನೇಯ ಶಶಿತ್ಲು ಎಲ್ಲಿದ್ರೆ? ಕ್ರಿಶ್ ಆಂಜನೇಯ ಶಶಿತ್ಲು. ಅದೇ ರೀತಿ ಹರ್ಷಿತ್ ರಾಮಾಂಜನೇಯ ಅಡ್ಯಾರ್ ಪಡವ್. ಬರ್ಬೇಕು, ಒಳಗಡೆ ಬರ್ಬೇಕು ನೀವು. ಅದು 2 ಮಿನಿಟಿನ ಕುಸ್ತಿ ಅಷ್ಟೇ. ಅದು ಮಾಸ್ಟರ್ ಸುಲ್ತಾನ್ ಕುಸ್ತಿ ಮತ್ತೊಂದು ಸುತ್ತಿನ ಕುಸ್ತಿ ನಡೀತಿದೆ. ಅದು ಅಂದ್ರೆ ಕ್ವಾರ್ಟರ್ ಫೈನಲ್. ಪುನಃ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಕುಸ್ತಿಯನ್ನು ಪ್ರಾರಂಭ ಮಾಡ್ತೇವೆ. ಸ್ಕೂಲ್ ವಿಭಾಗದ್ದು ಹಾಗೂ ಮಹಿಳೆಯರ ವಿಭಾಗದ ಕುಸ್ತಿಯನ್ನು. ಎಸ್ 46 kg ವಿಭಾಗದ ಸೆಮಿಫೈನಲ್ ಕುಸ್ತಿ. ಫಸ್ಟ್ ಸೆಮಿಫೈನಲ್. ಇನ್ನು 50 kg ಇಸ್ಮಾಯಿಲ್ ರೆಡಿ ಬರ್ತಾರೆ. 4 1
50 ಅಂಕಗಳ ಅಂತರದಿಂದ ಫೈನಲ್ ಹಂತವನ್ನು ತಲುಪಿದ್ದಾರೆ. ಇಲ್ಲಿ ಪ್ರವೀಣ್ ಡಿಪಿ ಚಿತ್ರಾಪುರದ ಕುಸ್ತಿಪಟು. ಬಸು ಮಂಗಲ್ DVH ದಟ್ಟಲಕಾಡು ರೆಡ್, ಗಾಯತ್ರಿ ಬಸು ಮಂಗಲ್ ರೆಡ್. ಅದೇ ರೀತಿ ಪ್ರಕಾಶ್ ಡಿಪಿ ಚಿತ್ರಾಪುರ ಬ್ಲೂ. ಅದಾದ್ಮೇಲೆ 57 kg 65 kg ರೆಡಿ ಇರ್ಬೇಕು ಗೆದ್ದಂಥವ್ರು. ನಶಾಲ್ ಹಾಗೂ ಶರಣ್. ಅದೇ ರೀತಿ ನಿತಿನ್ ರಾಮಾಂಜನ ಅಡ್ಡರ್ಪಡ ಹಾಗೂ ನಿತಿನ್ DVH ದಟ್ಟಲಕಾಡು ರೆಡಿ ಇರ್ಬೇಕು ನೋಡ್ರಿ. ಇಲ್ಲಿ ಅಜಿತ್ ಅಲ್ಲಪ್ಪ ನೀನು, ಅಜಿತ್ ಅಲ್ಲ, ರಾಮಾಂಜನೇಯ ಅಡ್ಡರ್ಪಡವ್. ಅದೇ ರೀತಿ ಪವನ್ ಶಿವಾಜಿ ಸರ್ಕಸ್. ಇದು ತೃತೀಯ ಸ್ಥಾನದ ಕುಸ್ತಿ. ಇದು 46 kg ವಿಭಾಗದಲ್ಲಿ. ಮತ್ತೊಂದು ತೃತೀಯ ಸ್ಥಾನಕ್ಕಾಗಿ ಆಕಾಶ್ ಶಿವಾಜಿ ಫಿಸಿಕಲ್ ಎಲ್ಲದ್ರಿ. ಆಕಾಶ್ ತೇತಪ್ಪ ಶಿವಾಜಿ ಫಿಸಿಕಲ್. ಹಾಗೂ ನಿತಿನ್ ಶಿವಾಜಿ ಫಿಸಿಕಲ್, ಇಬ್ರು ಸಹ ಶಿವಾಜಿ ಫಿಸಿಕಲ್ನವರು. ಇನ್ನು 50 kg ವಿಭಾಗದಲ್ಲಿ ಅಶೋಕ್ DVH ದಟ್ಟಲಕಾಡು ಎಲ್ಲದ್ರಿ ಅಶೋಕ್ ರೆಡ್. ಅದೇ ರೀತಿ ರಾಜೇಶ್ ರಾಮಾಂಜನೇಯ ಅಡ್ಡರ್ಪಡವ್. ರಾಜೇಶ್ ರಾಮಾಂಜನೇಯ ಅಡ್ಡರ್ಪಡವ್. ಪ್ರಜ್ವಲ್ ಶಿವಾಜಿ ಫಿಸಿಕಲ್ 50 kg ವಿಭಾಗದಲ್ಲಿ. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಗಾಯತ್ರಿ ಎಲ್ಲದ್ರಿ ರೆಡ್ ಕಾಸ್ಟ್ಯೂಮ್. ಹೇಳಪ್ಪ ಮೇಲ್ಗಡೆ ಎದ್ದು ಬರೋ. ಬಸು ಮಂಗಲ್ DVH ದಟ್ಟಲಕಾಡು. ಬಸು ಮಂಗಲ್ DVH ದಟ್ಟಲಕಾಡು. ಅದೇ ಇಲ್ಲಪ್ಪ ನೀನು ದಟ್ಟಲಕಾಡುನೇ ಕುಸ್ತಿಪಟ್ಟು ಇಲ್ಲ. ಇನ್ನು 57 kg ವಿಭಾಗದಲ್ಲಿ ತೇಜಸ್ ಶಿವಾಜಿ ಫಿಸಿಕಲ್ ರೆಡ್, ನಿತಿನ್ ರಾಮಾಂಜನೇಯ ಅಡ್ಡರ್ಪಡವ್ ಬ್ಲೂ ರೆಡಿ ಆಗಿರ್ಬೇಕು. ಎರಡು 0 ಸ್ಕೋರ್. ಅರವತ್ತೈದು kg ವಿಭಾಗದಲ್ಲಿ ಒಂದು ತೃತೀಯ ಸ್ಥಾನದ ಕುಸ್ತಿ ಇದೆ. ಅಲ್ಲಿ ಮೊಹಮ್ಮದ್ ಮಜರ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್ ಹಾಗೂ ಮಂಜುನಾಥ್ VB ಬೆಂಗ್ರೆ ಬ್ಲೂ. ನೋಡಿ ಹಿಂದೆ ಸರಿ ಮಾಡೋದು. ಕುಸ್ತಿ ಆಡಬೇಕು ನೀಲಿ. ಕುಸ್ತಿ ಆಡಪ್ಪ, ಆ ಕಡೆ ಏನು ನೋಡ್ತೀನಿ ನೀನು, ಕುಸ್ತಿ ಆಡೋ. ಆಕಾಶ್ ಹಾಗೂ ನಿತಿನ್ ಶಿವಾಜಿ ಇಬ್ರು ಬರಪ್ಪ, ಇಬ್ರು. ಯಾರು ಮಂಜು ಅಲ್ಲಪ್ಪ ನೀನು? ಮಂಜು, ಓಕೆ. ಮಂಜು ಅವರು ತೃತೀಯ ಸ್ಥಾನವನ್ನು 46 kg ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ ಅವರು. ಮತ್ತೊಂದು ತೃತೀಯ ಸ್ಥಾನಕ್ಕಾಗಿ ಆಕಾಶ್ ಶಿವಾಜಿ ಫಿಸಿಕಲ್ ಹಾಗೂ ನಿತಿನ್ ಶಿವಾಜಿ ಫಿಸಿಕಲ್. ಇಬ್ರು ಶಿವಾಜಿ ಫಿಸಿಕಲ್ನವ್ರೆ, ಒಬ್ರು ನಿತಿನ್, ಇನ್ನೊಬ್ರು ಆಕಾಶ್ ಥರ್ಡ್ ಪ್ಲೇಸಿಗೆ. ಇನ್ನು 50 kg ವಿಭಾಗದಲ್ಲಿ ಅಶೋಕ್ ಬರೀ ಒಳಗಡೆ. ಅಶೋಕ್ ದಟ್ಟಲಕಾಡಲ್ಲಿದ್ದಿ, ಬಾರಪ್ಪ ಅಶೋಕ. ರಾಜೇಶ್ ರಾಮಾಂಜನೇಯ, ವೆರಿ ಗುಡ್. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಗಾಯತ್ರಿ. ಪ್ರಜ್ವಲ್ ಎಲ್ಲದಿರಿ? ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬರೀ ಒಳಗಡೆ ಬರೀ. ಬಸು ಮಂಗಲ್ DVH ದಟ್ಟಲಕಾಡು.
2 ಮಾತ್ರ ನೀಲಿ ಪಟ್ಟಿಯವರಿಗೆ. ಅಶೋಕ್ ಹಾಗೂ ರಾಜೇಶ್ ರೆಡಿಯಾಗಿ ಬರ್ಬೇಕು. ನೆಕ್ಸ್ಟ್ 50 kg ವಿಭಾಗದಲ್ಲಿ ಅದು 50 ಆದ ತಕ್ಷಣ 57. 12 ಅಂಕ ನೀಲಿ ಪಟ್ಟಿಯವರಿಗೆ. 04 06 8 ಅಂಕ ನೀಲಿ ಪಟ್ಟಿಯವರಿಗೆ. 8 2-8 ಅಲ್ಲ, ಇದು ಯಾಕಪ್ಪ ಹಿಂಗೆ ಆಡೋದು? ಯಾರೇ ಕೈ ಹತ್ರ ಈಗ ಬೇಗ. ನಿನ್ನ ಹೆಸರೇನ್ರಿ? ನಿತಿನ್ ಅಂದ್ರಿ ನಿಮ್ದು? ಬರೋ. ಇದು 46 kg ವಿಭಾಗದಿದು. ಪ್ರವೀಣ್ ಟಿ ಪಿ ಚಿತ್ರಾಪುರ. ಕೈ ಹತ್ರಿ. ಪ್ರವೀಣ್ ಟಿ ಪಿ ಚಿತ್ರಾಪುರ ಹಾಗೂ ಅಜಿತ್ BB ಬೆಂಗ್ರೆ. ಇನ್ನು 50 kg ವಿಭಾಗದಲ್ಲಿ ಇಸ್ಮಾಯಿಲ್ ಜಸ್ಮೀನ್ ಬದ್ರಿಯಾ ಹೆಲ್ತ್ ಲೀಗ್ ಹಾಗೂ ಪ್ರಕಾಶ್ DP ಚಿತ್ರಾಪುರ ರೆಡಿ ಇರ್ಬೇಕು. ನೋಡಿ 42ಕ್ಕೆ ಪ್ಲೇಸ್ ಆದಂಥವ್ರು ಅಕ್ಷಯ್ ಶಿವಾಜಿ ಪಂಚಕರ್ನವರು ಇಲ್ಲಿ ಬಂದು ಸರ್ಟಿಫಿಕೇಟ್ ಬರೀತಾ ಇದ್ದಾರೆ. ದಯವಿಟ್ಟು ಬಾರಪ್ಪ. ಅಕ್ಷಯ್ ಎಂ ಶಿವ. ಹೌದು, ಅಕ್ಷಯ್ ಎಂ ಶಿವಾಜಿ ಪಂಚಕರ್. ಸ್ಕೋರ್ 2-0. ಕೆಂಪು ಪಟ್ಟಿಯವರಿಗೆ 2, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಇದು 46 kg ವಿಭಾಗದ ಕುಸ್ತಿ. ನೆಕ್ಸ್ಟ್ 50 kg ವಿಭಾಗದಲ್ಲಿ ರೆಡಿ ಆಗಬೇಕು. 50 kg ವಿಭಾಗದಲ್ಲಿ ಇಸ್ಮಾಯಿಲ್ ಜಾಸ್ಮಿನ್ ಬದ್ರಿಯಾ ಹೆಲ್ತ್ ಲೀಗ್ ಹಾಗೂ ಪ್ರಕಾಶ್ DP ಚಿತ್ರಾಪುರ. ನೋಡಿ, ಎಲ್ಲ ಹಿಂದೆ ಹೋಗ್ಬೇಕಲ್ಲಿ. ಎಲ್ಲ ಹಿಂದೋಗಿ ಒಬ್ಬರೇ ಹೇಳ್ತಾ ಇದಾರೆ ಅಲ್ಲಿ ಅವರು. ಎಲ್ಲ ಹಿಂದೋಗಿ ವಾಲ್ ಒಬ್ಬರೇ ಹೇಳಿ, ನಿಮ್ಗೆ ಹೇಳಲಿಕ್ಕೆ ಬೇಡ ಅನ್ನಲ್ಲ, ಆದರೆ ಎಲ್ಲ ಹಿಂದೆ.
ಸ್ಕೋರ್ 2-0. ನೋಡಿ, ಕೆಂಪು ಪಟ್ಟಿ ಅವರಿಗೆ ಒಂದು ವಾರ್ನಿಂಗ್ ಆಗಿದೆ ಈಗ. ಸರ್ ಹೇಳಿ, ಈಗ ವಾರ್ನಿಂಗ್ ಮಾಡಿ ಸರ್, ನಿಲ್ಲಿಸಿ ಹೇಳ್ಬಿಡಿ ಸರ್. ವಾರ್ನಿಂಗ್ ಆಗಿದೆ ಕೆಂಪು ಪಟ್ಟಿ ಅವರಿಗೆ ಒಂದು. ಹಾ, 3 ನಿಮಿಷದ ಸಮಯ ಮುಕ್ತಾಯವಿದೆ. ಸ್ಕೋರ್ಗಳ ವಿವರ 2-0. ನೋಡಿ, ಮಧ್ಯ ಕಳಿಸುವಾಗ ಕುಸ್ತಿಪಟುಗಳಿಗೆ ಮೈಯನ್ನು ಒರೆಸ್ತಾರೆ. ಮತ್ತೆ 2 ಅಂಕ ಕೆಂಪು ಪಟ್ಟಿಯವರಿಗೆ. ನಾಲ್ಕು 0 ಸ್ಕೋರ್. ಇಸ್ಮಾಯಿಲ್ ಜಾಸಿಮ್ ಬದ್ರಿಯಾ ಹೆಲ್ತ್ ಹಾಗೂ ಪ್ರಕಾಶ್ ಬಿಪಿ ಚಿತ್ರಾಪುರ ರೆಡಿ ಇರಬೇಕು. ನೋಡಿ, ರೆಡ್ ಅವರು ಪ್ರತಿ ಸರಿ ಹಿಂದಕ್ಕೆ ಸರಿಯೋದ್ರಿಂದ ಅವರಿಗೆ 30 ಸೆಕೆಂಡ್ ಆಕ್ಟಿವ್ ಪೀರಿಯಡ್ ಅನ್ನು ಕೊಡಲಾಗಿದೆ. ಮತ್ತೆರಡು ಅಂಕ ಕೆಂಪು ಪಟ್ಟಿಯವರಿಗೆ. 6-0. ಬಿಪಿ ಚಿತ್ರಾಪುರ ರೆಡಿಯಾಗಿ ಬರ್ಬೇಕು ನೀವು. ಮತ್ತು ಅಂಕಗಳ ಅಂತರದಿಂದ ಪ್ರವೀಣ್ ಟಿಪಿ ಚಿತ್ರಾಪುರ ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಅಜಿತ್ ವಿವಿ ಬೆಂಗ್ರೆ ಕುಸ್ತಿಪಟು ಪಡ್ಕೊಂಡಿದ್ದಾರೆ.